ಗ್ರಾಮೀಣ ಆಟಗಾರರ ಕ್ರೀಡಾ ಪ್ರತಿಭೆಗೆ ಸದಾ ಬೆಂಬಲ ಇರುತ್ತದೆ ಎಂದು ಜಿಲ್ಲಾ ಬಿಜೆಪಿ ಕಾರ್ಯಕಾರಿ ಸದಸ್ಯರು ಮತ್ತು ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾದ ಕೃಷ್ಣನಾಯ್ಕ ತಿಳಿಸಿದರು. ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನ ಪ್ರಯುಕ್ತ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕೃಷ್ಣನಾಯ್ಕ ಗೆಳೆಯರ ಬಳಗದವರ ವತಿಯಿಂದ ಹಮ್ಮಿಕೊಂಡಿರುವ ವಾಜಪೇಯಿ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ 4 ದಿನಗಳಿಂದ ನಡೆದ ಕ್ರೀಡಾಕೂಟವು ಯಶಸ್ವಿಯಾಗಿ ಜರುಗಿದೆ. ಪಟ್ಟಣ ಹಾಗೂ ಗ್ರಾಮಾಂತರ ಕ್ರಿಕೆಟ್ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿಗೆ ಇದೇ ರೀತಿ ಸಹಕಾರ ನೀಡಿದಲ್ಲಿ ವರ್ಷಕ್ಕೆ 2 ಕ್ರೀಡಾಕೂಟ ನಡೆಸುತ್ತೇವೆ. ಈ ಬಾರಿ ಜನರ ಒಲವು ಭಾರತೀಯ ಜನತಾ ಪಾರ್ಟಿ ಮೇಲೆ ಇದ್ದು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ಖಚಿತ ಎಂದರು. ಟೂರ್ನಿಯಲ್ಲಿ ರಾಜವಂತಿ ಗ್ರಾಮದ ತಂಡ ವಿಜೇತರಾಗಿ ಪ್ರಥಮ ಸ್ಥಾನ ಮತ್ತು ಪಾವಗಡ ಪಟ್ಟಣದ ಶಾಂತಿನಗರ ತಂಡ ದ್ವಿತೀಯ ಸ್ಥಾನ ಪಡೆದು ಟ್ರೋಫಿ ಮತ್ತು ಬಹುಮಾನಗಳನ್ನು ಗಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರವಿಶಂಕರ್ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ವೆಂಕಟರಾಮಯ್ಯ, ಮಂಡಲ ಪ್ರಧಾನ ಕಾರ್ಯದರ್ಶಿ ದೊಡ್ಡಹಳ್ಳಿ ಅಶೋಕ್, ಮುಖಂಡರಾದ ಮಾಧವರೆಡ್ಡಿ, ನಾರಾಯಣಪ್ಪ, ಮಧು ಪಾಳೇಗರ್, ರವಿ ನಾಯ್ಕ್, ವಸಂತ್ ನಾಯ್ಕ್, ಮಣಿ, ರಮೇಶ್ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ವೇದಿಕೆ ಮೇಲಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಮೊದಲನೇ ದಿನ ನಾನು ಯಾಕೆ ಮಾತಾಡಲಿಲ್ಲ ಅಂದರೆ ನನಗೆ ಸಂತೋಷ ಬರುತ್ತೆ ಏನು ಅನ್ನೋದು ಇವತ್ತು ಕಾಣ್ತಾ ಇದೆ. ಈ ಕ್ರೀಡಾಭಿಮಾನಿಗಳು ಏನು 4 ದಿನ ನಾವು ಏನು ನಡೆಸ್ತೀವಿ, ಒಂದೇ ಒಂದು ಪಿನ್ ಪಾಯಿಂಟ್ ಕೂಡ ಡಿಸ್ಟರ್ಬೆನ್ಸ್ ಆಗಿಲ್ಲ. ದೇವರು ಭಾರತೀಯ ಜನತಾ ಪಕ್ಷದ ಕಡೆ ಇದೆ. ಯಾಕಂತ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಇವತ್ತೇನು ನಮಗೆ ಪ್ರೈಸ್ ಬಂದಿದೆ, ಅದರಲ್ಲೂ ಕೂಡ ಸಮಾನತೆಯನ್ನು ದೇವರು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ. ಒಂದು ರೂರಲ್ಲೂ ಇನ್ನೊಂದು ಅರ್ಬನ್ ನೋಡಿ. ಫಸ್ಟ್ ಪ್ರೈಸ್ ನಮ್ಮ ಅರ್ಬನ್ ನೋಡಿದ್ರೆ ಇದೆ, ಸಮಾನತೆ ಒದಗಿಸ್ಕೊಟ್ಟಿದೆ ದೇವರು. ನಮ್ಮ ಹಿಂದೆ ಇದ್ದಾರೆ, ಭಾರತೀಯ ಜನತಾ ಪಕ್ಷದ ಹಿಂದಿದ್ದಾರೆ. ಈ ಸಲ ಬಿಜೆಪಿ ಪಾವಗಡದಲ್ಲಿ ನಿಮ್ಮೆಲ್ಲರ ಸಹಕಾರ ಭಾರತೀಯ ಜನತಾ ಪಕ್ಷದ ಜೊತೆಗಿದ್ದರೆ ಮುಂದಿನ ದಿನಗಳಲ್ಲಿ ವರ್ಷಕ್ಕೆ 2 ಭಾರತೀಯ ಜನತಾ ಪಕ್ಷದ ಕಡೆಯಿಂದ ವರ್ಷಕ್ಕೆ 2 ಟೂರ್ನಮೆಂಟ್ ಆಯೋಜಿಸ್ತೀವಿ. ಪ್ರತಿಯೊಬ್ಬ ಹಳ್ಳಿ ಕ್ರೀಡಾಪಟುಗಳು, ಅರ್ಬನ್ ನಗರ ಕ್ರೀಡಾಪಟುಗಳು ಪ್ರತಿಯೊಬ್ಬರಲ್ಲಿ ಇರುವಂತಹ ಪ್ರತಿಭೆಯನ್ನ ಗುರುತಿಸಿ ಇವತ್ತೇನು ನಾವು 4 ದಿನ ಆಡಿದ್ವಿ, ಪ್ರತಿಯೊಬ್ಬರ ಇವತ್ತೇನಾದ್ರೂ ನಾವು ಒಂದು 10, 15 ಇಲ್ಲ 20 ಒಟ್ಟಿ ಮಾಡಿಸಿದ್ರೆ ನಮ್ಮ ಪ್ರತಿಭೆ ಹೊರಗೆ ಕೊಡೋಕೆ ಸಾಧ್ಯನೇ ಇಲ್ಲ. ನಾಳೆ ದಿನ ನೀವೇ ಹೇಳ್ತೀರಾ, ನೀವೇನು ಮಾಡಿದ್ರೆ ಈ ಟೂರ್ನಮೆಂಟ್ ಮುಂದಿನ ದಿನಗಳಲ್ಲೂ ಕೂಡ ಸೇಮ್ ಆಗ್ಬೇಕಂತ ತಾವೇ ಹೇಳ್ತೀರಾ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಪ್ರತಿಯೊತ್ತು ಇವತ್ತು ರಾಜವಂತಿ ಹುಡುಗರು ಆಡ್ತಾ ಇದ್ರು, ಫೈನಲ್ ಅಲ್ಲಿ ರಾಜವಂತಿ ಹುಡುಗರು ಆಡ್ತಾ ಇದ್ರು. ಆ ಹುಡುಗರು ಆಡ್ತಿರ್ಬೇಕಾದ್ರೆ ನೋಡಿದೆ ಅವರಲ್ಲಿರುವಂತಹ ಪ್ರತಿಭೆನ ಆ ಚಿಕ್ಕ ಹುಡುಗರು ಕೂಡ ತುಂಬಾನೇ ವಿನಯವಾಗಿ ತುಂಬಾನೇ ಆಡ್ತಾ ಇದ್ರು. ಹಂಗಾಗಿ ಹಳ್ಳಿ ಪ್ರತಿಭೆಗಳನ್ನ ಮುಂದೆ ಹೆಚ್ಚಾಗಿ ಕರ್ನಾಟಕ